ಕಾರು ಪ್ರಿಯರ ಮನಗೆದ್ದಿರುವ ನಗರದ ರೆನೋ ಮ್ಯಾಂಗ್ಲೋರ್ ಕಾರ್ ಶೋರೂಮ್ನಲ್ಲಿ ಟ್ರೈಬರ್ ಕಾರು ಭಾರತದಲ್ಲಿ 1 ಲಕ್ಷಕ್ಕೂ ಅಧಿಕ ಮಾರಾಟವಾಗಿರುವ ಪ್ರಯುಕ್ತ ಟ್ರೈಬ್ಸ್ ಆಫ್ ಟ್ರೈಬರ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ರೆನಾಲ್ಟ್ ಟ್ರೈಬರ್ ಲಿಮಿಟೆಡ್ ಎಡಿಷನ್ ಕಾರು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ವಿನೂತನ ಶೈಲಿಯ ಕಾರುಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಮೂಲಕ ಸೈ ಎನಿಸಿಕೊಂಡಿರುವ ರೆನಾಲ್ಟ್ ಕಾರು ಇದೀಗ ಟ್ರೈಬರ್ ಕಾರ್ ಭಾರತದಲ್ಲಿ 1 ಲಕ್ಷಕ್ಕೂ ಅಧಿಕ ಮಾರಾಟವಾಗುವ ಮೂಲಕ ಕಾರು ಪ್ರಿಯರ ಮನಗೆದ್ದಿದೆ. ಈ ಪ್ರಯುಕ್ತ ಮಂಗಳೂರಿನ ಕೋಳೂರಿನಲ್ಲಿರುವ ರೆನೋ ಮ್ಯಾಂಗ್ಲೋರ್ ಕಾರ್ ಶೋರೂಮ್ನಲ್ಲಿ ಟ್ರೈಬ್ಸ್ ಆಫ್ ಟ್ರೈಬರ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ರೆನಾಲ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸೇಲ್ಸ್ ರೀಜನಲ್ ಮ್ಯಾನೇಜರ್ ಹರೀಶ್ ಬಾಲಸುಬ್ರಹ್ಮಣ್ಯ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಗ್ರಾಹಕರ ಸಹಕಾರಕ್ಕೆ ಆಭಾರಿಯಾಗಿದ್ದೇನೆ. ಎಲ್ಲ ಗ್ರಾಹಕರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಕಂಪನಿಯು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿಕೊಂಡಿದೆ ಎನ್ನಲು ಖುಷಿಯಾಗುತ್ತೆ ಎಂದು ಹೇಳಿದರು. We intend to celebrate that success with the launch of a Triber Limited Edition. So that's the grand occasion for today, and I really heartily thank all of you for having taken the time and come over to join us. So thank you so much. And I will also like to thank the management of Group. I would like to thank them not only for arranging this momentous occasion. I would also have to thank them for having provided us with this wonderful infrastructure of sales and service in Mangalore, in Udupi, and certain other locations as well. So once they partnered with us, they've been really instrumental for the growth of Renault in terms of the business and in terms of being able to connect with the customers in this territory. ತದಬಳಿಕ ರೆನಾಲ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸೇಲ್ಸ್ ಏರಿಯಾ ಮ್ಯಾನೇಜರ್ ಶ್ಯಾಮ್ ವಿಶ್ವನಾಥ್ ಅವರು ಮಾತನಾಡಿ, ರೆನಾಲ್ಟ್ ಕಾರು ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಆ ಮೂಲಕ ಗ್ರಾಹಕರೊಂದಿಗೆ ಇನ್ನಷ್ಟು ಉತ್ತಮ ಸಂಬಂಧ ಹೊಂದಲು ಸಾಧ್ಯ ಎಂದು ಹೇಳಿದರು. Triber, since its launch, has been very instrumental for us because it's a very unique product. In fact, one of the most unique product Renault has launched. It is not pertaining to any segment. In fact, it can cater to many segments, whether it is a hatchback or whether it is a compact segment or even if it is a MPV segment. All segments can actually cater through the Triber. So it's a very innovative type of a product which was launched by Renault. And it has been instrumental in Renault's growth also, and we have been increasing our network across the country because of the good product feedbacks which we have been getting. In fact, now Renault has almost 530 plus sales and service centers across the country, which is phenomenal, and we are intending to grow even more. ಈ ಸಂದರ್ಭದಲ್ಲಿ ರೆನಾಲ್ಟ್ ಟ್ರೈಬರ್ ಲಿಮಿಟೆಡ್ ಎಡಿಷನ್ ಕಾರನ್ನ ಮಂಗಳೂರಿನ ಮಾರುಕಟ್ಟೆಗೆ ಗಣ್ಯರು ಬಿಡುಗಡೆಗೊಳಿಸಿದ್ರು. ಈ ವೇಳೆ ರೆನೋ ಮ್ಯಾಂಗ್ಲೂರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಥುನ್ ಚೌಟರ್, ಬಿಸಿನೆಸ್ ಹೆಡ್ ರಿಜ್ವಾನ್, ಎಚ್ಆರ್ ಮ್ಯಾನೇಜರ್ ಜಯದೀಪ್ ಅಮೀನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ರೆನೋ ಮ್ಯಾಂಗ್ಲೂರ್ನ ಶ್ರುತಿ ಜೈನ್ ಅವರು ಸ್ವಾಗತಿಸಿದ್ರು. ಮಾಧುರಿಯವರು ವಂದಿಸಿದ್ರು. ತದಬಳಿಕ ಟ್ರೈಬರ್ ಕಾರಿನ ರ್ಯಾಲಿ ನಡೆಯಿತು. ಇನ್ನು ರ್ಯಾಲಿಗೆ ರೆನಾಲ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸೇಲ್ಸ್ ರೀಜನಲ್ ಮ್ಯಾನೇಜರ್ ಹರೀಶ್ ಬಾಲಸುಬ್ರಹ್ಮಣ್ಯ ಅವರು ಚಾಲನೆಯನ್ನ ನೀಡಿದ್ರು. ಹಲವಾರು ಮಂದಿ ಗ್ರಾಹಕರು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ನಗರದ ರೆನೋ ಮ್ಯಾಂಗ್ಲೂರ್ ಕಾರ್ ಶೋರೂಮ್ನಿಂದ ವೆಲೆನ್ಸಿಯಾದ ಸಂಭ್ರಮ ಹಾಲ್ ತನಕ ರ್ಯಾಲಿ ಸಾಗಿ ಬಂತು.
ತದಬಳಿಕ ಸಂಭ್ರಮ ಹಾಲ್ನಲ್ಲಿ ಗ್ರಾಹಕರಿಗೆ ವಿವಿಧ ಗೇಮ್ ಶೋಗಳನ್ನು ನಡೆಸಲಾಗಿತ್ತು. ಇನ್ನು ಟ್ರೈಬರ್ ಖರೀದಿ ಮಾಡಿರುವುದಕ್ಕೆ ಹಲವಾರು ಮಂದಿ ಗ್ರಾಹಕರು ಸಂತಸವನ್ನ ವ್ಯಕ್ತಪಡಿಸಿದ್ರು. ನನ್ನೆಲ್ಲ ಮುಂಚೆ ಹೇಳ್ತಾ ಇದ್ರು ಅದು ಹಾಗೆ ಗಾಡಿ ಇದು ಹೀಗೆ ಅದು ಪಿಕಪ್ ಇಲ್ಲ ಅಂತ. ನಾನು ಇದರಲ್ಲಿ RX-Z ಮತ್ತು ಆಟೋಮೆಟಿಕ್ ತೆಗೆದಿದ್ದೀನಿ. ನನಗೆ ಕಾರು ಆಕ್ಸಿಡೆಂಟ್ ಆಗಿದೆ, ಆದ್ದರಿಂದ ನಾನು ಆಟೋಮೆಟಿಕ್ ತೆಗೆದು ದೇವರ ದಯದಿಂದ ನಾನು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಶೃಂಗೇರಿ, ಕೊಪ್ಪ, ಮಡಿಕೇರಿ ಎಲ್ಲ ಹೋಗಿ ಬಂದಿದ್ದೀನಿ. ದೇವರ ದಯ 8 ಅಲ್ಲ, ನಾನು ಸಿವಿಲ್ ಕಾಂಟ್ರಾಕ್ಟರು 11 ಜನ ಹಾಕಿ ಹೋಗಿ ಬಂದಿದ್ದೀನಿ. ಇಲ್ಲಿ ಲೋಕಲಲ್ಲಿ ಲಾಕ್ಡೌನ್ ಇರುವಾಗ 11 ಜನ ಹಾಕಿ ಹೋಗಿ ಬಂದಿದ್ದೀನಿ. ಏನು ಪ್ರಾಬ್ಲಮ್ ಆಗಲಿಲ್ಲ ಎಲ್ಲೂ. ಆದ್ದರಿಂದ ಒಳ್ಳೆ ಗಾಡಿ ಇನ್ನು ತೆಗೆಯೋರಿಗೆ ನಾವು ಪ್ರೋತ್ಸಾಹ ಕೊಡುವ. ಎಲ್ಲರೂ ಗಾಡಿ ತಗೊಳ್ಬೇಕಂತೇಳಿ ತುಂಬ ಸಮಯದ ಯೋಚನೆ ಮಾಡ್ತಿದ್ದೆವು, ಕೈಗೆ ಎಟಾಗ್ತಿರ್ಲಿಲ್ಲ. ಗಾಡಿ ಕೆಲವು ನೋಡಿದೆವು, ಯಾವುದು ನಮ್ಮದು ವೆಗನಾರ್ ನೋಡಿದ್ದೆವು. ವೆಗನಾರ್ ನನಗೆ ಫಸ್ಟ್ ಲೈಕ್ ಇತ್ತು. ಆಮೇಲೆ ನೋಡುವಾಗ ಹೈಟಲ್ಲಿ ಆಗಲಿ 7 ಸೀಟರ್ ಅಡಿಷನಲ್ ಆಗಿ ಬರುವಂಥದ್ದು. ಫಸ್ಟ್ ಆಫ್ ಆಲ್ ನಾವು ಕಂಪನಿಯವರಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು. ಯಾಕೆಂದರೆ ನಮಗೆ ಬೇಕಾದ ಆ ರೇಂಜಲ್ಲಿ ಪ್ಲಸ್ ಅದು ಬಜೆಟ್ ಪ್ಲಸ್ ಇದು ಇದೆಯಲ್ಲ, ಏನು ಹೇಳ್ತಾರೆ, ಸೈಜ್ ಕೆಪಾಸಿಟಿ ಎಲ್ಲ ಕೊಡುವಂಥದ್ದು ಬೇರೆ ಯಾವ ಕಂಪನಿಯಲ್ಲಿ ಸಿಗೋದಿಲ್ಲ. ಅದು ಅಲ್ಲದೆ ಪ್ಲಸ್ ನಾನು ನೋಡಿದ್ದೇನೆಂದರೆ ಸೆಕ್ಯೂರಿಟಿ ವಿಷಯದಲ್ಲಿ, ಸೇಫ್ಟಿ ವಿಷಯದಲ್ಲಿ ಸೇಫ್ಟಿಯನ್ನು ನಾನು ಚೆಕ್ ಮಾಡಿದೆ. ನಮಗೆ 2 ಮಕ್ಕಳಿದ್ದಾರೆ, ನಮಗೆ ಸೇಫ್ಟಿ ಮೇನ್ ಇಂಪಾರ್ಟೆಂಟ್ ನಾವು ನೋಡ್ತೇವೆ. ಸೊ ಅದನ್ನೆಲ್ಲ ಕಂಪೇರ್ ಮಾಡುವಾಗ ಟ್ರೈಬರಲ್ಲಿ ನನಗೆ ಸೇಫ್ಟಿ ಟಾಪೆಸ್ಟ್ ಆಗಿ ಕಂಡದ್ದು. ಅದು 4 ಸ್ಟಾರ್, ನಾವು 5 ಸ್ಟಾರ್ ಏನೋ ಹೇಳ್ತಿದ್ದಾರೆ, 4 ಸ್ಟಾರ್ ಬಂದಿದೆ. ಸೊ ಇವನ್ ಎಟಿಗಾ ನಾನು ನೋಡಿದೆ, ಎಟಿಗಾಗಿಂತ ಇದು ಬೆಟರ್ ಕಂಡಿದ್ದು ನನಗೆ. ಸೊ ಅದಕ್ಕೋಸ್ಕರ ನಾನು ಕಂಪನಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಅದಲ್ಲದೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಇವನ್ ಶೋರೂಮಲ್ಲಿ ನಾನು ಎಂಟ್ರಿ ಆಗುವಾಗ ಅಲ್ಲಿ ಒಂದು ರಿಸೆಪ್ಷನ್, ಅವರು ಪ್ರತಿ ಸಲ ಹೋಗುವಾಗ ಸಹ ಅವರು ನಮ್ಮದು ಹೆಸರು ಗೊತ್ತಿಲ್ಲ ನನಗೆ, ಹೆಸರು ಅವರದ್ದು ಗೊತ್ತಿಲ್ಲ ನನಗೆ, ಬಟ್ ಪ್ರತಿ ಸಲ ಹೋಗುವಾಗ ಏನು ಆ ಒಂದು ಅಪ್ರೋಚು ನನಗೆ ಭಾರಿ ಲಗೆ ಆಗಿದೆ. ಒಂದು ಅತ್ಯಾಧುನಿಕ ವಿನ್ಯಾಸ ಹಾಗೂ ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಜೊತೆಗೆ ಆರಾಮದಾಯಕ ಸೀಟುಗಳು, ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಕಾರು ಸಿಕ್ಕಿರುವುದಕ್ಕೆ ಗ್ರಾಹಕರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಗ್ರಾಹಕರೊಂದಿಗೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಲಾಯಿತು. ಇದೇ ವೇಳೆ ರೆನಾಲ್ಟ್ ಟ್ರೈಬರ್ ಲಿಮಿಟೆಡ್ ಎಡಿಷನ್ ಕಾರಿನ ಮೊದಲ ಗ್ರಾಹಕರಿಗೆ ಬಿಸಿನೆಸ್ ಹೆಡ್ ರಿಜ್ವಾನ್ ಅವರು ಕೀಯನ್ನ ಹಸ್ತಾಂತರಿಸಿದ್ರು. ಕಾರ್ಯಕ್ರಮದುದ್ದಕ್ಕೂ ಗ್ರಾಹಕರಿಗೆ ವಿವಿಧ ಗೇಮ್ ಶೋ, ಡ್ಯಾನ್ಸ್ ಶೋ ನಡೆಯಿತು. ಕಾರ್ಯಕ್ರಮವನ್ನ ಪಲ್ಲವಿಯವರು ನಡೆಸಿಕೊಟ್ಟರು. ನಾಗೇಶ್ ಕಾವೂರು, B4 ನ್ಯೂಸ್, ಮಂಗಳೂರು.